ನಮಸ್ಕಾರ. ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ನಮ್ಮ ದೇಹ ನಮ್ಮ ಆರೋಗ್ಯ ಅನ್ನುವಂಥದ್ದು ನಾವು ಕಾಪಾಡಿಕೊಳ್ಳೋದು ಬಹುಮುಖ್ಯವಾಗಿದೆ. ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಜೊತೆಗೆ ಯಾವುದಾದ್ರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಅದನ್ನು ಯಾವ ರೀತಿಯಾಗಿ ನಾವು ಪರಿಹರಿಸಿಕೊಳ್ಬೋದು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗಳು ಲಭ್ಯವಿದೆ, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನ ಕಳೆದ ಹಲವಾರು ಸಂಚಿಕೆಗಳಿಂದ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ತಜ್ಞ ವೈದ್ಯರುಗಳು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಆಶೀಶ್ ಸಿಂಗಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಏನಾದರೂ ಇಂಜುರಿ ಆದರೆ ಅಥವಾ ಬ್ಯೂಟಿ ಹೀಗೆ ಎಲ್ಲ ಒಂದು ಪರ್ಪಸ್ಸಿಗೆ ನಾವು ಪ್ಲಾಸ್ಟಿಕ್ ಸರ್ಜರಿ ಈಗ ಮಾಡ್ತಾ ಇರ್ತಾರೆ. ಮೊದಲಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅನ್ನುವಂಥದ್ದು? ಆ್ಯಕ್ಚುಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಮೇಜರ್ ಸರ್ಜರೀಸ್ ಬರ್ತದೆ. ಆ್ಯಕ್ಚುಲಿ ವಿ ಡೀಲ್ ವಿತ್ ಆಲ್ ದ ಟ್ರಾಮಾ ಪೇಷಂಟ್ಸ್. ಇದು ಹ್ಯಾಂಡ್ ಕಟ್ ಆಗಿದೆ, ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ, ಹ್ಯಾಂಡ್ ಇಂಜುರೀಸ್, ಇದು ಬೆರಳು ಕಟ್ ಆಗಿದೆ ಪುನಃ ಜಾಯಿನ್ ಮಾಡಲಿಕ್ಕೆ, ಕೈ ಕಟ್ ಆಗಿದೆ ಜಾಯಿನ್ ಮಾಡಲಿಕ್ಕೆ, ಕಾಲ್ದು ಸಾಫ್ಟ್ ಟಿಶ್ಯೂ ಲಾಸ್ ಆಗಿದೆ, ಟೆಂಡನ್ ಇಂಜುರೀಸ್, ಇವನ್ ವ್ಯಾಸ್ಕ್ಯುಲರ್ ಇಂಜುರಿ ಮೀನ್ಸ್ ಅದು ರಕ್ತ ಸಂಚಾರ ಇಲ್ವಾ ಕಾಲಲ್ಲಿ ಕೈಯಲ್ಲಿ, ಇದು ಪುನಃ ರಿಕನ್ಸ್ಟ್ರಕ್ಟ್ ಮಾಡಿ ಪುನಃ ರಕ್ತ ಸಂಚಾರ ಸ್ಟಾರ್ಟ್ ಮಾಡಲಿಕ್ಕೆ ಇದೆಲ್ಲ ಸರ್ಜರೀಸ್ ಮಾಡ್ತದೆ. ಪ್ಲಸ್ ಬರ್ನ್ಸ್ ಪೇಷಂಟ್ಸ್ದು ಟ್ರೀಟ್ಮೆಂಟ್, ಬರ್ನ್ಸ್ ರಿಕನ್ಸ್ಟ್ರಕ್ಷನ್, ಇದು ಬರ್ನ್ಸ್ ಮೇಲೆ ಇದು ಕೈ ಸ್ಟಕ್ ಆಗಿದೆ, ಇದು ಪುನಃ ರಿಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಫಂಕ್ಷನ್ಸ್ ಪುನಃ ಸ್ಟಾರ್ಟ್ ಮಾಡಲಿಕ್ಕೆ ಇದು ಸರ್ಜರೀಸ್ ಬರ್ತದೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಪ್ಲಸ್ ಆಂಕೋ ರಿಕನ್ಸ್ಟ್ರಕ್ಷನ್, ಎಲ್ಲ ಆಂಕೋ ಸರ್ಜರಿ ಪೇಷಂಟ್ಸ್ ಇದು ಆಫ್ಟರ್ ಸರ್ಜರಿ ಇದು ಎಲ್ಲ ತೆಗಲೇಬಿಟ್ಟು ಇದು ಪುನಃ ಚರ್ಮ ಹಾಕಲಿಕ್ಕೆ, ಮಾಂಸ ಹಾಕಲಿಕ್ಕೆ, ಪುನಃ ಫಂಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ, ಇದು ಇದು ನಾಲ್ಗಿದು, ಮುಖದು, ಕೈದು, ಬ್ರೆಸ್ಟ್ದು ಎಲ್ಲ ರಿಕನ್ಸ್ಟ್ರಕ್ಷನ್ಸ್ ಇದು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬರ್ತದೆ. ಪ್ಲಸ್ ಇದು ಕಾಸ್ಮೆಟಿಕ್ ಸರ್ಜರೀಸ್ ಬರ್ತದೆ. ಓಕೆ, ಕಾಸ್ಮೆಟಿಕ್ ಸರ್ಜರಿ ಕೂಡ ಬರ್ತದೆ. ಕಾಸ್ಮೆಟಿಕ್ ಸರ್ಜರಿ ಅಂದರೆ ಏನು, ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು? ಅದೇ ಮಲ್ಟಿಪಲ್ ಕಾಸ್ಮೆಟಿಕ್ ಸರ್ಜರೀಸ್ ಉಂಟು. ಆ್ಯಕ್ಚುಲಿ ಮೇನ್ಲಿ ಅದು ಪೇಷಂಟ್ಸ್ ಇದು ಬರ್ತದೆ, ಇದು ಬ್ರೆಸ್ಟ್ ರಿಡಕ್ಷನ್ಸ್, ಬ್ರೆಸ್ಟ್ ಆಗ್ಮೆಂಟೇಷನ್ಸ್, ಪ್ಲಸ್ ಇದು ಲಿಪ್ ಸರ್ಜರೀಸ್ದು, ಇದು ಕಣ್ ಸರ್ಜರೀಸ್, ನೋಸ್ ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ, ಪ್ಲಸ್ ಇದು ಮೇಲ್ಸ್ ನಮ್ಮದೇ ಕಡೆ ಬರ್ತದೆ. ಮೇಲ್ಸ್ದು ಕಾಸ್ಮೆಟಿಕ್ ಸರ್ಜರೀಸ್ ಉಂಟು, ಮೇಲ್ಸ್ ಎಲ್ಲ ನೋಸ್ ಸರ್ಜರೀಸ್, ಪ್ಲಸ್ ಇದು ಗೈನಕೋಮೆಸ್ಟಿಯಾ ಸರ್ಜರೀಸ್ ಮಾಡ್ತದೆ ಮೇಲ್ಸ್ ಅಲ್ಲಿ. ಓಕೆ, ಇದು ಎಲ್ಲ ಉಂಟು. ಮೇಲ್ಸ್ಗೂ ಕೂಡ ಇರುತ್ತೆ, ಫೀಮೇಲ್ಸ್ಗೂ ಕೂಡ ಇರುತ್ತೆ ಅಲ್ವಾ? ಮೇನ್ಲಿ ಇದು ಕನ್ಸೆಪ್ಟ್ ಉಂಟು ಕಾಸ್ಮೆಟಿಕ್ ಸರ್ಜರಿ ಮೀನ್ಸ್ ಫೀಮೇಲ್ಸ್. ಇದು ನ್ಯೂಸ್ ಚಾನೆಲ್ಸ್ ಅಲ್ಲಿ ಎಲ್ಲ ಕಡೆ ಇದು ನ್ಯೂ ಹೇಳ್ತಾ ಇದು ಕಾಸ್ಮೆಟಿಕ್ ಸರ್ಜರಿ ಆಗಿದೆ, ಇದು ಮೇನ್ಲಿ ಫೀಮೇಲ್ಸ್. ಬಟ್ ಇದು ಮೇಲ್ಸ್ದು ಕಾಸ್ಮೆಟಿಕ್ ಸರ್ಜರಿ ಉಂಟು. ಓಕೆ, ಹಾಗೆ ಏನಾದರೂ ಅದು ಮಾಡಿದ ನಂತರ ಏನಾದರೂ ನಮಗೆ ಕಾಣಿಸ್ಕೊಳ್ಳುತ್ತಾ ಕಾಸ್ಮೆಟಿಕ್ ಸರ್ಜರಿ? ಈಗ ಆದ ನಂತರ ಈಗ ಲಿಪ್ಸಿಗೆ ನಾವು ಮಾಡ್ತೇವೆ, ನೋಸಿಗೆ ಹೀಗೆ ಮಾಡ್ತೀವಲ್ವಾ ನಾವು, ಆ ನಂತರ ಏನಾದರೂ ಎಫೆಕ್ಟ್ಸ್ ಕಾಣಿಸಿಕೊಳ್ಳುತ್ತಾ ಅದರದ್ದು ಅನ್ನುವಂಥದ್ದು? ಇದು ಡಿಪೆಂಡ್ಸ್. ಆ್ಯಕ್ಚುಲಿ ಇದು ಕಾಸ್ಮೆಟಿಕ್ ಸರ್ಜರಿ ಇದು ಮಾಡಲೇಬಿಟ್ಟಿದ್ದು ಸ್ವಲ್ಪ ಪುನಃ ಸಮ್ ಟೈಮ್ಸ್ ರಿಕರೆಕ್ಷನ್ ಬೇಕು, ಸಮ್ ಟೈಮ್ಸ್ ಬೇಡ. ಇದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಆ್ಯಕ್ಚುಲಿ ಪೇಷಂಟ್ದು. ಪೇಷಂಟ್ ಸ್ಯಾಟಿಸ್ಫೈ ಆಗಿದ್ದೆಲ್ಲ ಓಕೆ, ಪುನಃ ಸರ್ಜರೀಸ್ ಬೇಡ ಆಗಬೇಕಾಗುತ್ತೆ. ಓಕೆ ಸರ್, ನೀವು ಹೇಳಿದ್ರಿ ಗೈನಕೋಮ್ಯಾಸ್ಟಿಯಾ ಅಂತ. ಸೊ ಏನದು ಗೈನಕೋಮ್ಯಾಸ್ಟಿಯಾ ಅನ್ನುವಂಥದ್ದು? ಗೈನಕೋಮ್ಯಾಸ್ಟಿಯಾ ಮೀನ್ಸ್ ಆ್ಯಕ್ಚುಲಿ ಎನ್ಲಾರ್ಜ್ಮೆಂಟ್ ಆಫ್ ಮೇಲ್ ಬ್ರೆಸ್ಟ್. ಓಕೆ, ಇದು ಮೇಲ್ಸ್ದು ಬ್ರೆಸ್ಟ್ ಸ್ವಲ್ಪ ದೊಡ್ಡಾಗಿದೆ. ಇದು ಮೇನ್ಲಿ ಇಟ್ ಇಸ್ ಡ್ಯೂ ಟು ಫ್ಯಾಟ್ ಡಿಪಾಸಿಷನ್, ಇದು ಫ್ಯಾಟ್ ಕಲೆಕ್ಟ್ ಆಗಿದೆ ಅಲ್ಲಿ, ಆರ್ ಇದು ಬ್ರೆಸ್ಟ್ ಟಿಶ್ಯೂ ಎನ್ಲಾರ್ಜ್ ಆಗಿದೆ ಸಡನ್. ಇದು ಗೈನಕೋಮ್ಯಾಸ್ಟಿಯಾ ಆಕ್ಚುಲಿ. ಓಕೆ, ಗೈನಕೋಮ್ಯಾಸ್ಟಿಯಾ ಇದು ಹೆರಿಡಿಟರಿ ಬರೋ ಚಾನ್ಸಸ್ ಇಲ್ಲ? ಇದು ಹೆರಿಡಿಟರಿ ಇಲ್ವಾ? ಇಲ್ಲ, just because of fat deposition. Maybe fat deposition or ಇದು ಬ್ರೆಸ್ಟ್ ಟಿಶ್ಯೂ ಸ್ವಲ್ಪ ದೊಡ್ಡಾಗಿದೆ ಒಳಗೆ. ಓಕೆ, ಹಾಗೆ. ಸೊ ಹಾಗಿದ್ರೆ ಇದು ಫ್ಯಾಟ್ ಅಂತ ನೀವು ಹೇಳಿದ್ರಿ, ಫುಡ್ ಕನ್ಸಂಪ್ಷನ್ ಅಲ್ಲಿ ಏನಾದರೂ ಆ ರೀತಿ ಬರ್ಬೋದು? ಮಲ್ಟಿಪಲ್ ಕಾಸಸ್ ಉಂಟು ಆಕ್ಚುಲಿ. ಮೇನ್ಲಿ ಇದು ಒಂದು ಕಾಸ್ ಯು ಟೋಲ್ಡ್, ಇದು ಒಬೆಸಿಟಿ, ಇದು ವೇಟ್ ಗೇನ್ ಆಗಿದ್ದು ಚಾನ್ಸಸ್ ಉಂಟು, ಇದು ಗೈನಕೋಮ್ಯಾಸ್ಟಿಯಾ ಆಗ್ತದೆ. ಓಕೆ, ಹಾಗೆ. ಸೊ ಈಗ ಒಂದು ಪರ್ಸನಿಗೆ ಗೈನಕೋಮ್ಯಾಸ್ಟಿಯಾ ಬಂತು ಅಂತ ಅಂದ್ರೆ ಅದು ಯಾವ ರೀತಿ ಆ ಪರ್ಸನ್ನ ಎಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದು ಸರ್? ಆಕ್ಚುಲಿ ಇದು ಗೈನಕೋಮ್ಯಾಸ್ಟಿಯಾ ಇಟ್ ಕಮ್ಸ್ ಡ್ಯೂರಿಂಗ್ ದ ಏಜ್ ಆಫ್ adolescent. Means ಇದು around 14 to 17 years ಇದು ಮೋಸ್ಟ್ ಕಾಮನ್ ಏಜ್ ಗ್ರೂಪ್. ಸೊ ಈ ಟೈಮಲ್ಲಿ ಮೆನಿ ಬಾಡಿ ಚೇಂಜಸ್ ಸ್ಟಾರ್ಟ್ ಆಗ್ತದೆ. ಆಕ್ಚುಲಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗ್ತದೆ, ಸೆಕೆಂಡರಿ ಕ್ಯಾರೆಕ್ಟರ್ಸ್ ಡೆವಲಪ್ ಆಗ್ತದೆ. ಇದು ಸೇಮ್ ಟೈಮ್ ಗೈನಕೋಮ್ಯಾಸ್ಟಿಯಾ ಆಗಲಿಕ್ಕೆ ಚಾನ್ಸಸ್ ಉಂಟು. ಇದು ಗೈನಕೋಮ್ಯಾಸ್ಟಿಯಾ ಆದಮೇಲೆ ಇದು ಆಲ್ರೆಡಿ ಈ ಏಜ್ ಗ್ರೂಪ್ ಮೋಸ್ಟ್ ಆಕ್ಟಿವ್ ಏಜ್ ಗ್ರೂಪ್ ಆಕ್ಚುಲಿ. ದೇ ಆರ್ ಇನ್ವಾಲ್ವ್ಡ್ ಇನ್ ಮೆನಿ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸೊ ಇಫ್ ದೇ ಹ್ಯಾವ್ ಗೈನಕೋಮ್ಯಾಸ್ಟಿಯಾ ವಿತ್ ದ್ಯಾಟ್, ದೆನ್ ಇಟ್ ಬಿಕಮ್ಸ್ ಲೈಕ್ they are not able to do some activities of their own. They get embarrassed to remove their shirts or do swimming or something like that because they think that people will make fun of them. So it indirectly affects emotionally as well as socially to the person.
ಆ ರೀತಿ ಒಬ್ಬ ಪರ್ಸನಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಗೈನಕೋಮ್ಯಾಸ್ಟಿಯ ಬಗ್ಗೆ ಇನ್ನಷ್ಟು ನಾವು ನಿಮ್ಮ ಜೊತೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಆದರೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ವಿಶೇಷ ವೈದ್ಯಕೀಯ ಸಂವಾದ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಗೈನಕೋಮ್ಯಾಸ್ಟಿಯಾ ಬಗ್ಗೆ, ಅದು ಬಂದರೆ ಯಾವ ರೀತಿ ಒಬ್ಬ ಪರ್ಸನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಯಾವೆಲ್ಲ ಕಾರಣಗಳಿಂದ ಇದು ಬರುತ್ತೆ ಅನ್ನುವಂಥದ್ದು? ಸೊ ವಾಟ್ ಆರ್ ದ ಕಾಸಸ್ ಫಾರ್ ದ್ಯಾಟ್? ಆ್ಯಕ್ಚುಲಿ ಮೆಜಾರಿಟಿ ಆಫ್ ಗೈನಕೋಮ್ಯಾಸ್ಟಿಯಾ ಹ್ಯಾವ್ ನೋ ಕಾಸ್, ಬಟ್ ಇಟ್ ಈಸ್ ಮೋರ್ ಕಾಮನ್ ಇನ್ ಒಬೇಸ್ ಪೇಷಂಟ್ಸ್. ಇದು ಸ್ವಲ್ಪ ವೇಟ್ ಜಾಸ್ತಿ ಉಂಟು, ಇದು ವೇಟ್ ಗೇನ್ ಆಗಿದೆ, ಅದು ಚಾನ್ಸಸ್ ಉಂಟು ಗೈನಕೋಮ್ಯಾಸ್ಟಿಯಾ ಆಗ್ತದೆ. ಪ್ಲಸ್ ಇದು ಗೈನಕೋಮ್ಯಾಸ್ಟಿಯಾ ಇದು ಸ್ವಲ್ಪ ಡಿಸೀಸಸ್ ಅಲ್ಲಿ ಕಾಣಲಿಕ್ಕೆ ಆಗ್ತದೆ. ಆಕ್ಚುಲಿ ಇದು ಮೇನ್ಲಿ ಎಂಡೋಕ್ರೈನ್ ಡಿಸಾರ್ಡರ್ಸ್ ಲೈಕ್ ಪಿಟ್ಯೂಟರಿ, ಅಡ್ರಿನಲ್ ಗ್ಲ್ಯಾಂಡ್ ಡಿಸೀಸಸ್, ಟೆಸ್ಟಿಕ್ಯುಲರ್ ಡಿಸೀಸಸ್, ಈ ತರ ಉಂಟು, ಇದು ಉಂಟು, ಚಾನ್ಸಸ್ ಉಂಟು. ಪ್ಲಸ್ ಇದು ಪರ್ಸನ್ ಇದು ಸ್ವಲ್ಪ ಡ್ರಗ್ಸ್ ತಗೊಂಡಿರ್ತದೆ, ಡ್ರಗ್ ಇಂಡ್ಯೂಸ್ ಆಕ್ಚುಲಿ, ಕಾರ್ಡಿಯೋವಾಸ್ಕ್ಯುಲರ್ ಡ್ರಗ್ಸ್, ಹಾರ್ಮೋನಲ್ ಡ್ರಗ್ಸ್, ಪ್ಲಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಆಕ್ಚುಲಿ ಲೀಡ್ಸ್ ಟು ಗೈನಕೋಮ್ಯಾಸ್ಟಿಯಾ. ಸೊ ಇದು ಮೇನ್ಲಿ ಸಮ್ ಕಾಸಸ್ ಆಫ್ ಗೈನಕೋಮ್ಯಾಸ್ಟಿಯಾ. ಓಕೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಕೂಡ ಚಾನ್ಸಸ್ ಇದೆ ಬರುವಂತದ್ದು ಅಂತ. ಓಕೆ, ಸೊ ಯಾವೆಲ್ಲ ಏಜ್ ಗ್ರೂಪ್ ನವರಲ್ಲಿ ಇದು ಕಾಣಿಸಿಕೊಳ್ಳುತ್ತೆ? ಗೈನಕೋಮ್ಯಾಸ್ಟಿಯಾ ಇಸ್ ಕಾಮನ್ ಇನ್ ಆಕ್ಚುಲಿ 3 ಏಜ್ ಗ್ರೂಪ್ಸ್. ಇದು ಇನ್ಫೆನ್ಸಿ, ಅಡೋಲೆಸೆಂಟ್ ಅಂಡ್ ಓಲ್ಡ್ ಏಜ್. ಇನ್ಫೆನ್ಸಿ ಮೀನ್ಸ್ ಇದು ನ್ಯೂ ಬಾರ್ನ್ ಚೈಲ್ಡ್, ಇದು ಜಸ್ಟ್ ಬರ್ತ್ ಆಗಿದೆ, ಇದು ಆದ್ಮೇಲೆ ಇದು 1 ವರ್ಷ ಇದು ಚಾನ್ಸಸ್ ಉಂಟು ಸ್ವಲ್ಪ ಬ್ರೆಸ್ಟ್ ಜಾಸ್ತಿ ಕಾಣ್ತದೆ, ಎನ್ಲಾರ್ಜ್ಮೆಂಟ್ ಉಂಟು, ಬಿಕಾಸ್ ಇದು ಮ್ಯಾಟರ್ನಲ್ ಮದರ್ದು ಇದು ಹಾರ್ಮೋನ್ಸ್ ಮಗುವಲ್ಲಿ ಉಂಟು ಸ್ವಲ್ಪ. 1 ವರ್ಷ ಬಿಟ್ಟು ಅದು ಆಟೋಮ್ಯಾಟಿಕಲಿ ಇದು ರಿಡ್ಯೂಸ್ ಆಗ್ತದೆ, ಗೈನಕೋಮ್ಯಾಸ್ಟಿಯಾ ಹೋಗ್ತದೆ. ಇದು ಈ ಟೈಮಲ್ಲಿ ಪೇರೆಂಟ್ಸ್ಗೆ ಆಕ್ಚುಲಿ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಉಂಟು, ಇದು ಬ್ರೆಸ್ಟ್ ಜಾಸ್ತಿ ಆಗಿದೆ, ಇದು ಡಾಕ್ಟರ್ಸ್ ಕಡೆ ಹೋಗ್ತದೆ, ಪೀಡಿಯಾಟ್ರಿಷಿಯನ್ಸ್ ಅಲ್ಲಿ. ಇದು ಟೆನ್ಷನ್ ಮಾಡಲಿಕ್ಕೆ ಆಕ್ಚುಲಿ ಬೇಡ, ಇದು ಆಟೋಮ್ಯಾಟಿಕಲಿ ಇಟ್ ವಿಲ್ ರಿಡ್ಯೂಸ್ ಆನ್ ಇಟ್ಸ್ ಓನ್ ಆಫ್ಟರ್ ದ ಹಾರ್ಮೋನಲ್ shifts take place. And in adolescent age means it is age group between 14 to 17. So during, as I told before also, during that time many hormonal changes take place in the body. Sexual characters develop, secondary characters starts developing. At the same time the breast may get enlarged because of hormonal changes in the body. Okay. So that is the most common age group, 14 to 17. And next age is old age. So after 65 years of age it is routinely seen, because again the hormonal changes take place. Sometimes there is weight loss, sudden weight loss, or they are already taking some drugs, cardiovascular drugs or something else, that can lead to gynecomastia in those patients. Okay, gynecomastia ಅಂತ ಹೇಳಿದಾಗ ಜಸ್ಟ್ ಅದಕ್ಕೆ ಒಂದು ಸರ್ಜರಿಯೇ ಅದಕ್ಕೆ ಒಂದು ಇದು ಟ್ರೀಟ್ಮೆಂಟಾ, ಅಥವಾ ಜಸ್ಟ್ ನಾವು ಈಗ ಏನು ಎಕ್ಸಸೈಸ್ ಮಾಡ್ತೀವಿ ಆ ರೀತಿ ಏನಾದರೂ ರೆಡ್ಯೂಸ್ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು? ಇದು ಆಲ್ವೇಸ್ ಆಕ್ಚುಲಿ ಫಸ್ಟ್ ಇಸ್ ಅಡ್ವೈಸ್ಡ್ ಇನ್ ಟು ದ ವೇಟ್ ಲಾಸ್. ಫಸ್ಟ್ ಎಕ್ಸಸೈಸ್ ಮಾಡಲೇಬೇಕು ಕಂಪಲ್ಸರಿ. ಇದು ಎಕ್ಸಸೈಸ್ ಮಾಡಿ ಇದು ಸ್ವಲ್ಪ ವೇಟ್ ಕಡಿಮೆ ಆಗ್ತದೆ, ಗೈನಕೋಮ್ಯಾಸ್ಟಿಯಾ ಕಡಿಮೆ ಆಗ್ತದೆ. ಬಟ್ ಸಮ್ ಪೇಷಂಟ್ಸ್ಗೆ ಆಫ್ಟರ್ ಎಕ್ಸಸೈಸ್ ಆಲ್ಸೋ ಇದು ಚಾನ್ಸಸ್ ಉಂಟು, ಗೈನಕೋಮ್ಯಾಸ್ಟಿಯಾ ಕಡಿಮೆ ಆಗೋದಿಲ್ಲ, ಬ್ರೆಸ್ಟ್ ಸೈಜ್ ಕಡಿಮೆ ಆಗೋದಿಲ್ಲ. ವೇಟ್ ಕಡಿಮೆ ಆಗಿದೆ ಬಟ್ ಬ್ರೆಸ್ಟ್ ಸೈಜ್ ಸೇಮ್ ಉಂಟು. ಈ ಪೇಷಂಟ್ಸ್ಗೆ ಸರ್ಜರಿ ಅಡ್ವೈಸ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಇದರ ಡಯಾಗ್ನೋಸಿಸ್ ಬಗ್ಗೆ ಏನು ಹೇಳ್ತೀರಾ? ಡಯಾಗ್ನೋಸಿಸ್ ಆಕ್ಚುಲಿ ಡಿಪೆಂಡ್ಸ್ ಆನ್ ಇದು ಹಿಸ್ಟ್ರಿ, ಪರ್ಸನ್ದು ಎಂತ ಹಿಸ್ಟ್ರಿ ಉಂಟು. ಆಕ್ಚುಲಿ ಇದು ಆಲ್ರೆಡಿ ಸಮ್ ಡಿಸೀಸ್ ಉಂಟು, ನಾನು ಆಲ್ರೆಡಿ ಹೇಳಿದ್ರೆ ಇದು ಕಾಸಸ್ ಡಿಸೀಸ್ ಇದು ಆಲ್ರೆಡಿ ಉಂಟು, ಇದು ಗೈನಕೋಮ್ಯಾಸ್ಟಿಯಾ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಪ್ಲಸ್ ಸಮ್ ಡ್ರಗ್ಸ್ ಉಂಟು, ಇದು ಈಸ್ ಟೇಕಿಂಗ್ ಸಮ್ ಡ್ರಗ್ಸ್, ಸೊ ದಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್. ಅಂಡ್ ಸೆಕೆಂಡ್ ಪಾರ್ಟ್ ಇಸ್ ಫಿಸಿಕಲ್ ಎಕ್ಸಾಮಿನೇಷನ್. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಇದು ಮೇನ್ಲಿ ಆಫ್ ದ ಬ್ರೆಸ್ಟ್, to see the consistency of the gynecomastia, how large it is, what is the extent of gynecomastia, and some other organs like thyroid and testes we examine to see any asymmetry or enlargement in the organ. Because sometimes patient ಇದು ಹೇಳಲಿಕ್ಕೆ ಗೊತ್ತಾಗೋದಿಲ್ವ ಇದು ಎಂತ ಪ್ರಾಬ್ಲಮ್ ಉಂಟು, ಇದು ಡಾಕ್ಟರ್ ಕಡೆ ಬರ್ತದೆ ಇದು ಗೈನಕೋಮ್ಯಾಸ್ಟಿಯಾ ಆಗಿದೆ, ಬಟ್ ಇದು ಬೇರೆ ಪ್ರಾಬ್ಲಮ್ ಉಂಟು, ಇದು ಇವ್ಯಾಲ್ಯೂಯೇಟ್ ಮಾಡಲೇಬೇಕು. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನೀವು ಹೇಳಿದ್ರೆ ಪ್ರಾಬ್ಲಮ್ಸ್ ಇದ್ರೆ ಬರುತ್ತೆ ಇದು ಗೈನಕೋಮ್ಯಾಸ್ಟಿಯಾ, ಯಾವ ರೀತಿಯ ಒಂದು ಡಿಸೀಸ್ ಅಂತ ಒಂದು ಸ್ವಲ್ಪ ಹೇಳ್ಬೋದಾ ಅಂತ? Endocrine disease means actually it is hormonal diseases all. So all endocrine organs, it includes pituitary glands, adrenal glands, testicular glands. If there is hormonal change in these glands, it can lead to gynecomastia. Okay, ಆ ರೀತಿಯಾಗಿ. Okay, ಇನ್ನು ಇದನ್ನ ಇನ್ವೆಸ್ಟಿಗೇಷನ್ಸ್ ಬಗ್ಗೆ? To diagnose gynecomastia there is no investigation. Okay. It is actually only physical examination. But if the gynecomastia is related to other diseases, then investigation comes in role. So if suppose he has some pituitary gland tumor or something, then CT scan, other tests have to be done, basically to evaluate other disease.
But as per gynecomastia is considered, there is no investigation. But if patient is planned for surgery, then we do all routine blood investigation which are required for all the surgeries as routine. ಓಕೆ, ಈಗ ಗೈನಕೋಮಾಸ್ಟಿ ಅಂತ ಹೇಳಿದ ತಕ್ಷಣ ಏನಾದರೂ ತೊಂದರೆಗಳಿದೆಯಾ ನಮಗೆ? ಅಂದರೆ ಗೈನಕೋಮಾಸ್ಟಿ ಒಬ್ಬ ಪರ್ಸನಿಗೆ ಬಂತು ಅಂತ ಹೇಳಿದರೆ, ಇದೆ ಅಂತ ಹೇಳಿದರೆ, ಅದರಿಂದಾಗಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಗೈನಕೋಮಾಸ್ಟಿಯಾದಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಆಗುದಿಲ್ಲ. ಓಕೆ, ಬೇರೆ ಗ್ಲ್ಯಾಂಡ್ಸ್ ಪ್ರಾಬ್ಲಮ್ ಇಂದ ಗೈನಕೋಮಾಸ್ಟಿಯಾ ಬರ್ಬೋದು, ಬಟ್ ಗೈನಕೋಮಾಸ್ಟಿಯಿಂದ ಬೇರೆ ಪ್ರಾಬ್ಲಮ್ ಆಗುದಿಲ್ಲ. ಓಕೆ, ಹಾಗೆ. ಇನ್ನು ಇದರ ಒಂದು ಟ್ರೀಟ್ಮೆಂಟ್ ಹೇಗೆ ಅನ್ನುವಂಥದ್ದು? ಟ್ರೀಟ್ಮೆಂಟ್ ಆಸ್ ಐ ಟೋಲ್ಡ್ ಯು, ದ ಫಸ್ಟ್ ಟ್ರೀಟ್ಮೆಂಟ್ ಅಡ್ವೈಸ್ ಇಸ್ ವೇಟ್ ಲಾಸ್. ಇದು ಪೇಷಂಟ್ಗೆ ಡಯಟಿಂಗ್ ಎಕ್ಸಸೈಸ್ ಮಾಡಲೇಬೇಕು ಕಂಪಲ್ಸರಿಲಿ. ವಿ ಅಬ್ಸರ್ವ್ ದ ಪೇಷಂಟ್ ಫಾರ್ 6 months to 12 months. ಇದು ವೇಟ್ ಲಾಸ್ ಆಗಿದೆ ಸೊ ಚಾನ್ಸಸ್ ಉಂಟು ಇದು ಗೈನಕೋಮಾಸ್ಟಿಯಾ ಕಡಿಮೆ ಆಗ್ತದೆ ಆಟೋಮೆಟಿಕಲಿ. ಸೆಕೆಂಡ್ ಪಾರ್ಟ್ ಇದು ಉಂಟು, ಇದು as some diseases are involved in gynecomastia, if that is the thing, then those diseases have to be evaluated and treated first. The endocrine disorders has to be treated first, then it will automatically resolve gynecomastia. So for gynecomastia, then treatment may not be required at all. Because if there is any primary cause which can lead to gynecomastia, that has to be evaluated and treated. And third part, if there is only gynecomastia patient and it needs treatment for gynecomastia, then there are two modalities. Okay. First is liposuction and second part is surgical excision. Okay, liposuction. Yeah. So as such, there is no medical treatment for gynecomastia. ಇದು ಪೇಷಂಟ್ಸ್ ಬರ್ತದೆ, ಸರ್ ಇದು ಮಾತ್ರೆ ಕೊಡಿ, ಮಾತ್ರೆ ಕೊಟ್ಟೆ ಇದು ಕಡಿಮೆ ಆಗ್ತದೆ. ಏನು ಮಾತ್ರೆ ಇಲ್ವಾ, ಮಾತ್ರೆ ಕೊಡಲಿಕ್ಕೆ ಕಡಿಮೆ ಆಗೋದಿಲ್ವಾ? ಬೆಸ್ಟ್ ಇಸ್ ವೇಟ್ ಲಾಸ್, ಡಯಟಿಂಗ್ ಪ್ಲಸ್ ಎಕ್ಸಸೈಸ್ ಮಾಡಲೇಬೇಕು ಕಂಪಲ್ಸರಿಲಿ. ಪುನಃ ವೇಟ್ ಗೇನ್ ಆಗಿದೆ, ಪುನಃ ಗೈನಕೋಮಾಸ್ಟಿಯಾ ಬರ್ತದೆ. ಓಕೆ ಓಕೆ. ಇನ್ ಕೇಸ್ ಸರ್ಜರಿ ಆಯಿತು, ಈಗ ಒಂದು ಪರ್ಸನಿಗೆ ಸರ್ಜರಿ ಆಯಿತು, ಆನಂತರ ಅವರು ಲೈಕ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾ ಅನ್ನುವಂಥದ್ದು? ಹೌದು, ಇದು ಮೇಂಟೈನ್ ಮಾಡಲೇಬೇಕು ಕಂಪಲ್ಸರಿ. ಇದು ಆಫ್ಟರ್ ಸರ್ಜರಿ ಆಲ್ಸೋ ಇದು ಎಕ್ಸಸೈಸ್ ಮಾಡಲೇಬೇಕು, ಪ್ಲಸ್ ವೇಟ್ ಮೇಂಟೈನ್ ಮಾಡಲೇಬೇಕು. ನಿಮ್ಮದು ವೇಟ್ ಪುನಃ ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಆ್ಯಕ್ಚುಲಿ ಪುನಃ ಗೈನಕೋಮಾಸ್ಟಿಯಾ ಬರುವಕ್ಕೆ ಚಾನ್ಸಸ್ ಉಂಟು. ಆ್ಯಕ್ಚುಲಿ ಇಟ್ ಇಸ್ ಫ್ಯಾಟ್ ಡಿಪಾಸಿಷನ್. ಇದು ವೇಟ್ ಗೇನ್ ಮೀನ್ಸ್ ಫ್ಯಾಟ್ ಡಿಪಾಸಿಷನ್. ಫ್ಯಾಟ್ ಡಿಪಾಸಿಷನ್ ಒಂದು ಸಲ ಸರ್ಜರಿ ಆಯಿತು ಅಂತ ಹೇಳಿದ್ರೆ ಅದು ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು? ಈಗ ಒಂದು ಸರ್ಜರಿ ಆಯಿತು ಒಂದು ಪೇಷಂಟಿಗೆ, ಬರುವ ಚಾನ್ಸಸ್ ಇದೆಯಾ ರಿಪೀಟ್ ಆಗಿ ಅನ್ನುವಂಥದ್ದು? ಆಫ್ಟರ್ ಸರ್ಜರಿ ಇಟ್ ವಿಲ್ ನೆವರ್ ರಿಕರ್, ಬಟ್ ಓನ್ಲಿ ಥಿಂಗ್ ಇಸ್ ಪೇಷಂಟ್ ಸ್ಟಾರ್ಟ್ಸ್ ಗೆಟಿಂಗ್ ವೇಟ್, gaining weight again, then gynecomastia can recur. Okay. And that time again same surgery can be done again. It is not that surgery cannot be done again. Okay. Surgery can be done. ಓಕೆ, ಹಾಗೆ. ಸೊ ಡಾಕ್ಟರ್, ನೀವು ಹೇಳಿದ್ರಿ ಟ್ರೀಟ್ಮೆಂಟಲ್ಲಿ ಲೈಪೋಸಕ್ಷನ್ ಅಂತ, ಹಾಗಂದ್ರೆ ಏನು ಅನ್ನುವಂಥದ್ದು? Liposuction actually is body contouring procedure. Body contouring procedure, body shaping procedure. So actually there is many misconception in the public that liposuction is for weight loss. Okay. Or it is a treatment for obesity. It is not a treatment for obesity and it will not lead to weight loss. Never. Okay. So liposuction is only to shape your body wherever it is disfigured. ಇದು ಸ್ವಲ್ಪ ಇದು ಫ್ಯಾಟ್ ಜಾಸ್ತಿ ಉಂಟು, ಈ ಸೈಡ್ ಜಾಸ್ತಿ ಉಂಟು, ಇದು ಸೈಡ್ ಕಡಿಮೆ ಉಂಟು, ಇದು ಲೈಪೋಸಕ್ಷನ್ ಮಾಡಿ ಇದು ಶೇಪ್ ನಿಮ್ಮದು ಇಂಪ್ರೂವ್ ಮಾಡಲಿಕ್ಕೆ ಆಗ್ತದೆ. Okay. So liposuction is done for all the body organs, basically for abdomen, chest, upper back, lower back, buttocks, thighs, arms and even neck. So ಎಲ್ಲ ಕಡೆ ಲೈಪೋಸಕ್ಷನ್ ಮಾಡಲಿಕ್ಕೆ ಆಗ್ತದೆ, but it is just to reduce the fat in that area. Okay. So it will not lead to any weight loss. ಓಕೆ, ಈಗ ಒಂದು ಸಲ ನಾವೀಗ ಲೈಪೋಸೆಕ್ಷನ್ ನಾವು ಮಾಡಿದ ನಂತರ ಏನಾದರೂ ಸ್ಕಾರ್ಸ್ ಒಂದು ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತಾ, ಮಾರ್ಕ್ಸ್ ಏನಾದರೂ? Actually in gynecomastia correction, the liposuction when we do, we take a small incision on the lateral side of the chest. So the incision is only 0.5 centimeter and we have a suction cannula which we pass through that in the breast and we suck all the fat around in the breast and we flatten the breast. Okay. So and if at all there is some fibrous tissue left after liposuction, the liposuction is combined with surgical excision. As I told you, surgical excision means incision ಮಾಡಿ ಇದು breast tissue ಸ್ವಲ್ಪ ಜಾಸ್ತಿ ಉಂಟು ಇದು ತೆಗಿಲೇಬೇಕು. ಇದು incision actually ಮಾಡಲಿಕ್ಕೆ ಇದು ಅರಿಯೋಲಾ ಪ್ಲಸ್ ಸ್ಕಿನ್ ಇದು ಮಾರ್ಜಿನ್ ಉಂಟು ಇಲ್ಲಿ ಕಟ್ ಮಾಡ್ತದೆ. ಇದು ಆಕ್ಚುಲಿ ಹಾಫ್ ಮೂನ್ ಇನ್ಸಿಷನ್. ಇಲ್ಲಿಂದ ಇನ್ಸಿಷನ್ ಮಾಡಿ ಇದು ಬ್ರೆಸ್ಟ್ ಫೈಬ್ರಸ್ ಟಿಶ್ಯೂ ತೆಗಿ ಇದು ಎರಡು ಸರ್ಜರೀಸ್ ಕಂಬೈನ್ ಮಾಡಲಿಕ್ಕೆ ಆಗ್ತದೆ. ಆಸ್ ಫಾರ್ ಎಸ್ ಸ್ಕಾರ್ ಇಸ್ ಕನ್ಸರ್ನ್ಡ್, ಇದು ಲೈಪೋಸಕ್ಷನ್ ಆದ್ಮೇಲೆ ಆಕ್ಚುಲಿ ಸ್ವಲ್ಪ ಚಿಕ್ಕ ಇನ್ಸಿಷನ್, ಇದು ಸ್ಕಾರ್ ಆಕ್ಚುಲಿ ಕಾಣುವುದಿಲ್ಲ. ಅದರ್ವೈಸ್ ಇನ್ ಫ್ಯೂ ಪೇಷಂಟ್ಸ್ ಕಾಣ್ತದೆ, ಇದು ಲೈನ್ ತರ ಕಾಣ್ತದೆ, ಸ್ವಲ್ಪ ಚಿಕ್ಕ ಲೈನ್. ಪ್ಲಸ್ ಇದು ಸರ್ಜಿಕಲ್ ಎಕ್ಸಿಷನ್ ಪೇಷಂಟ್ಸ್ಗೆ ಇದು ಸ್ಕಾರ್ ಆಕ್ಚುಲಿ ಇಟ್ ಗೆಟ್ಸ್ ಕನ್ಸೀಲ್ಡ್ ಇನ್ ದ ಇನ್ಸಿಷನ್ ಇಟ್ ಸೆಲ್ಫ್, ಬಿಕಾಸ್ ಇನ್ಸಿಷನ್ ಇಸ್ ನಾಟ್ ಆನ್ ದ ಸ್ಕಿನ್, it is on the margin of areola and skin. The scar gets concealed. So basically you can say that it is scarless procedure.
ಓಕೆ ಸರ್, ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದೆ. ಒಂದು ಸಣ್ಣ ಬ್ರೇಕನ್ನು ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಆಶೀಶ್ ಸಿಂಗಲ್ ಅವರಿದ್ದಾರೆ. ಸರ್, ನೀವು ಹೇಳ್ತಾ ಇದ್ರಿ ನಮಗೆ ಗೈನಕೋಮ್ಯಾಸ್ಟಿಯಾ ಹಾಗೆ ಅದರ ಒಂದು ಲೈಪೋಸಕ್ಷನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಯಾವುದೇ ಒಂದು ಈಗ ನಾವು ಸರ್ಜರಿ ಆಗಬೇಕು ಅಂತ ಆದರೆ ಅದಕ್ಕೆ ನಾವು ಅನಸ್ತೇಷಿಯಾವನ್ನು ಕೊಡ್ತಾರೆ ಹಾಸ್ಪಿಟಲಲ್ಲಿ. ಅನಸ್ತೇಷಿಯಾವನ್ನು ಕೊಟ್ಟು ಏನು ಸರ್ಜರಿ ಮಾಡ್ತಾರೆ. ನಮ್ಮ ಈ ಒಂದು ಗೈನಕೋಮ್ಯಾಸ್ಟಿಯಾ ಇದು ಏನು ಸರ್ಜರಿಗೆ ಇದು ಅನಸ್ತೇಷಿಯಾ ಏನಾದರೂ ನೆಸೆಸರಿ ಇದೆಯಾ ಅನ್ನುವಂಥದ್ದು? Usually, majority of gynecomastia are done under local anesthesia plus sedation. Local plus sedation combine ಮಾಡಿ surgeries ಮಾಡ್ತದೆ. But some plastic surgeons prefer general anesthesia because some patients are sensitive to pain or they don't want to know that what is happening during the procedure because ಇದು ಗೊತ್ತಾಗ್ತದೆ, ಇದು local ಕೊಡಲೇ ಬಿಟ್ಟು ಸ್ವಲ್ಪ ಗೊತ್ತಾಗ್ತದೆ ಇದು ಪ್ರೊಸೀಜರ್ ಉಂಟು, ನೋವು ಆಗೋದಿಲ್ಲ ಬಟ್ ಸೆನ್ಸೇಷನ್ಸ್ ಉಂಟು. ಸೊ ಇದು ಪೇಷಂಟ್ಸ್ಗೆ ಜನರಲ್ ಅನೆಸ್ಥೀಸಿಯಾ ಕೊಡಲಿದ್ದು ಬೆಟರ್ ಆ್ಯಕ್ಚುಲಿ. ಪ್ಲಸ್ ಇದು ಗೈನಕೋಮಾಸ್ಟಿಯಾ ಆ್ಯಕ್ಚುಲಿ ಡೇ ಕೇರ್ ಪ್ರೊಸೀಜರ್. ಇದು ಸೇಮ್ ಡೇ ಡಿಸ್ಚಾರ್ಜ್ ಮಾಡ್ತದೆ ಪೇಷಂಟ್ಗೆ ಇದು, ಬಟ್ ಇದು ರಿಕವರ್ ಆಗಲೇಬೇಕು ಪೋಸ್ಟ್ ಅನೆಸ್ಥೀಸಿಯಾ. ಇದು ರಿಕವರ್ ಆಗಿದೆ, ಎಲ್ಲ ಸರಿ ಉಂಟು, ಇದು ಸೇಮ್ ಡೇ ಈವ್ನಿಂಗ್ ಡಿಸ್ಚಾರ್ಜ್. ಪ್ಲಸ್ ಸಮ್ ಪೇಷಂಟ್ಸ್ ಇದು ಡೋಂಟ್ ರಿಕವರ್ ಆರ್ ದೇ ಹ್ಯಾವ್ ಪೋಸ್ಟ್ ಆಪರೇಟಿವ್ ಪೇನ್, ನೋವು ಜಾಸ್ತಿ ಉಂಟು ಸ್ವಲ್ಪ, ಇದು ಒನ್ ಡೇ ಅಡ್ಮಿಟ್ ಮಾಡಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡು. ಓಕೆ, ಸೊ ಜನರಲ್ ಅನೆಸ್ಥೇಷಿಯಾ ನೀವು ಇದಕ್ಕೆ ಕೊಡೋದು. ಇನ್ ಕೇಸ್ ಲೋಕಲ್ ಅನೆಸ್ಥೇಷಿಯಾ ಮತ್ತು ಜನರಲ್ ಅನೆಸ್ಥೇಷಿಯಾ ಬಗ್ಗೆ ನೀವೇನಾದರೂ ಹೇಳ್ಬೋದಾ ಅಂತ? Local anesthesia actually better because the patient is already conscious. Post-operative recovery takes very less time. General anesthesia ಕೊಟ್ಟಿದೆ ಇದು ಪೇಷಂಟ್ಗೆ ಪೋಸ್ಟ್ ಆಪರೇಟಿವ್ 3-4 ಗಂಟೆ ಬೇಕು ಇದು ಪುನಃ ರಿಕವರ್ ಆಗಲಿಕ್ಕೆ. ಪ್ಲಸ್ ಬಟ್ ಪೇನ್ ವೈಸ್ ಜನರಲ್ ಅನೆಸ್ಥೇಸಿಯಾ ಇಸ್ ಬೆಟರ್ ಎನಿ ಟೈಮ್ ಬಿಕಾಸ್ ಇದು ಪೇಷಂಟ್ಗೆ ಗೊತ್ತಾಗೋದಿಲ್ವಾ. ಪ್ಲಸ್ ಇದು ಸಡನ್ ಪೇನ್ ಸ್ಟಾರ್ಟ್ ಆಗಿದೆ, ಇದು ಎಲ್ಲ ಪ್ರೊಸೀಜರ್ ಸ್ಟಾಪ್ ಮಾಡಲೇಬೇಕು ಪುನಃ. ಇದು ಪೇಷಂಟ್ಗೆ ಸಮ್ ಟೈಮ್ಸ್ ಜನರಲ್ ಅನೆಸ್ಥೇಸಿಯಲ್ಲಿ ಕನ್ವರ್ಟ್ ಮಾಡಲೇಬೇಕು, ಇದು ಸ್ವಲ್ಪ ರಿಸ್ಕ್ ಉಂಟು ಲೋಕಲ್ದು. ಅದರ್ವೈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಈಗ ಒಂದು ಪೇಷಂಟಿಗೆ ಸರ್ಜರಿ ಆದ ನಂತರ ಒಂದು ನಾರ್ಮಲ್ ಲೈಫಿಗೆ ಬರೋದಕ್ಕೆ ಪೋಸ್ಟ್ ಸರ್ಜರಿ ಎಷ್ಟು ಟೈಮ್ ತಗೊಳ್ತಾರೆ ಅನ್ನುವಂಥದ್ದು? ದ ಪೇಷಂಟ್ ಕ್ಯಾನ್ ರಿಸ್ಯೂಮ್ ನಾರ್ಮಲ್ ಲೈಫ್ ಫ್ರಮ್ ನೆಕ್ಸ್ಟ್ ಡೇ ಇಟ್ ಸೆಲ್ಫ್. ನೆಕ್ಸ್ಟ್ ಡೇ ಎಲ್ಲ ಡೈಲಿ ಆಕ್ಟಿವಿಟೀಸ್ ಎಲ್ಲ ರೂಟೀನ್ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಆಫೀಸ್ ಹೋಗ್ಲೇಬೇಕು, ಆಫೀಸ್ ಹೋಗಿ ತೊಂದರೆ ಇಲ್ಲ. ಬಟ್ ಇದು ನಮ್ಮದೇ ಕಡೆ ಅಡ್ವೈಸ್ ಉಂಟು, ಇದು ಚೆಸ್ಟ್ ಬೆಲ್ಟ್ ಆರ್ ಚೆಸ್ಟ್ ಬೈಂಡರ್ ಹೇಳ್ತದೆ, ಇದು ಕಂಪಲ್ಸರಿ 1 ಮಂತ್ ಹಾಕ್ಲೇಬೇಕು ಬಿಕಾಸ್ ಕಂಟಿನ್ಯೂಸ್ ಕಾಂಪ್ರೆಷನ್ ಬೇಕು ಚೆಸ್ಟ್ ಅಲ್ಲಿ. ಬಿಕಾಸ್ ಪೋಸ್ಟ್ ಸರ್ಜರಿ ಚಾನ್ಸಸ್ ಉಂಟು ಇದು ಬ್ಲಡ್ ಕಲೆಕ್ಟ್ ಆಗಿದೆ, ಇದು ಸಡನ್ ನೋವು ಆಗ್ಲಿಕ್ಕೆ ಚಾನ್ಸ್ ಉಂಟು, ಸಡನ್ ಚೆಸ್ಟ್ ಎಕ್ಸ್ಪೆನ್ಷನ್ ಆಗಿದೆ, ಇದು ಸ್ವಲ್ಪ ಟೈಮ್ 1 ಮಂತ್ ಮಿನಿಮಮ್ ಚೆಸ್ಟ್ ಬೆಲ್ಟ್ ಅಡ್ವೈಸ್ ಉಂಟು ನಮ್ಮದೇ ಕಡೆ. ಪ್ಲಸ್ ಎಲ್ಲ ಪೇಷಂಟ್ಸ್ ವೀಕ್ಲಿ ನಾನು ಫಾಲೋ ಅಪ್ ಮಾಡ್ತೇನೆ. ಎವ್ರಿ ಪೇಷಂಟ್ ಇಸ್ ಕಾಲ್ಡ್ ಎವ್ರಿ ವೀಕ್ just to see what is going on, how is he conditioned that all. But if patient is athlete or sports person, then he is advised he is not supposed to do exercise for 1 week. No exercise for 1 week. And after that gradually he can start and full-fledged exercise and his routine daily activities after 1 month. So weight is not advised for 1 month. After that they can do whatever they want. Okay, is there any side effects ಆದ್ಮೇಲೆ like post surgery ಆದ ನಂತರ ಏನಾದರೂ side effects ಕಾಣಿಸ್ಕೊಳ್ಳುತ್ತಾ ಅಂತ? Actually most of them don't have any side effect. But if you want to say some complication of surgery, every surgery has some complication. So mainly it will be like some blood gets collected in their hematoma collection post surgery, or some patients have post operative severe pain, they are hypersensitive to pain. Chances of infection is also there but negligible, 0.1% or something like that. It never happens if the technique is done properly. So there is no side effect as such. Patient will be fine in another 24 hours. ಓಕೆ, ಸೊ ಇನ್ನು ಸರ್ಜರಿ ಅಂತ ಬಂದಾಗ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಎಷ್ಟು ಖರ್ಚಾಗ್ಬೋದು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಎಲ್ಲರೂ ಕೂಡ ಅದನ್ನೊಂದು ಯೋಚನೆ ಮಾಡ್ತಾರೆ. ನಮ್ಮ ಫಾದರ್ ಮುಲ್ಲರಲ್ಲಿ ಯಾವ ರೀತಿಯ ಕಾಸ್ಟ್ ಇರುತ್ತೆ ಇದಕ್ಕೆ ಅನ್ನುವಂಥದ್ದು? ಇದು ಆ್ಯಕ್ಚುಲಿ ಇಟ್ ಇಸ್ ಅ ಕಾಸ್ಮೆಟಿಕ್ ಪ್ರೊಸೀಜರ್. ಸೊ ಕಾಸ್ಮೆಟಿಕ್ ಪ್ರೊಸೀಜರ್ ಆಗಿದೆ, ಇದು ಸ್ವಲ್ಪ ಇದು ಇನ್ಶೂರೆನ್ಸ್ ಕಂಪ್ನೀಸಲ್ಲಿ ಮೋಸ್ಟ್ಲಿ ಕವರ್ ಆಗೋದಿಲ್ವ, because insurance companies ಹೇಳ್ತಾರೆ ಕಾಸ್ಮೆಟಿಕ್ ಸರ್ಜರಿ ಇಟ್ ಇಸ್ ನಾಟ್ ಅ ಡಿಸೀಸ್, ಸೊ ದೇ ಡೋಂಟ್ ಕವರ್ ಸಮ್ ಆಫ್ ದ ಇನ್ಶೂರೆನ್ಸ್ ಕಂಪನೀಸ್. So procedure cost will come around 25,000 to 30,000. Okay. In any institution. But it depends whether they are going to a corporate hospital or institution. So it may vary from 25 to 50,000, something like that. Okay. But in institution it will be less. Okay.
ಹಾಗೆ ಎಲ್ಲ ಲೈಕ್ ಪ್ರತಿಯೊಂದು ಕಾಸ್ಮೆಟಿಕ್ ಸರ್ಜರಿಗೂ ಅಷ್ಟೇ ಇರುತ್ತಾ, ಲೈಕ್ ಅದು ಈಗ ಲಿಪ್ಸ್ ಮಾಡ್ತಾರೆ, ನೋಸ್ ಮಾಡ್ತಾರೆ, ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಮಾಡ್ತಾರೆ, ಡಿಪೆಂಡ್ಸ್ ಆನ್ ಬಾಡಿ ಪಾರ್ಟ್ಸ್ ಆರ್ ಹೇಗೆ ಅನ್ನುವಂಥದ್ದು? ಡಿಪೆಂಡ್ಸ್ ಆನ್ ಬಾಡಿ ಪಾರ್ಟ್, ಡಿಪೆಂಡ್ಸ್ ಆನ್ ಟೈಮ್ ರಿಕ್ವೈರ್ಡ್ ಫಾರ್ ದ ಸರ್ಜರಿ, ಡಿಪೆಂಡ್ಸ್ ಆನ್ ಎಕ್ಸ್ಪರ್ಟೈಸ್ ರಿಕ್ವೈರ್ಡ್ ಫಾರ್ ದ ಸರ್ಜರಿ. ಇದು ಚಾರ್ಜಸ್ ಪ್ಲಸ್ ಇದು ಅಡ್ಮಿಷನ್ ಎಷ್ಟು ದಿವಸ ಬೇಕು, ಇದು ಬ್ರೆಸ್ಟ್ ಕಂಡೀಷನ್ ಉಂಟು 3 ದಿವಸ ಅಡ್ಮಿಟ್ ಆಗಿದೆ, ಅದು ಹಾಸ್ಪಿಟಲ್ ಚಾರ್ಜಸ್, ರೂಮ್ ಚಾರ್ಜಸ್ ಇದು ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ಡೇ ಕೇರ್ ಸರ್ಜರಿ ಸ್ವಲ್ಪ ಕಡಿಮೆ ಆಗ್ತದೆ, ಬಿಕಾಸ್ ಇದು ಅಡ್ಮಿಷನ್ 1 ಡೇ ಅಡ್ಮಿಷನ್ ಸಾಕು, ಸೊ ರೂಮ್ ಚಾರ್ಜಸ್ ಜಾಸ್ತಿ ಬರುದಿಲ್ವಾ ಎಲ್ಲ. ಓಕೆ, ಆ ರೀತಿ. ಪ್ಲಸ್ ಇದು ಪೇಷಂಟ್ ಅಂತ ರೂಮ್ ಡಿಸೈಡ್ ಮಾಡ್ತದೆ, ಸೆಮಿ ಪ್ರೈವೇಟ್, ಪ್ರೈವೇಟ್, ಎಸಿ ರೂಮ್, ಇದು ಚಾರ್ಜಸ್ ಸ್ವಲ್ಪ ವೇರಿ ಆಗ್ತದೆ. ಓಕೆ, ಈಗ ಬೇಸಿಕಲಿ ಗೈನಕೋಮ್ಯಾಸ್ಟಿ ಅಂತ ಹೇಳಿದ್ರೆ ಎನ್ಲಾರ್ಜ್ಮೆಂಟ್ ಆಫ್ ದ ಬ್ರೆಸ್ಟ್. ಓಕೆ, ಈ ಥರ ಬಂದಾಗ ತುಂಬ ಸ್ವಲ್ಪ ಭಯ ಆಗುತ್ತೆ, ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಇದೆಯಾ ಬರುವಂಥದ್ದು ಅಂತ ಎಲ್ಲರೂ ಸ್ವಲ್ಪ ಭಯ ಪಡೋದು ಅದು ಸಹಜವಾಗಿ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದಕ್ಕೂ ಬ್ರೆಸ್ಟ್ ಕ್ಯಾನ್ಸರಿಗೂ ಏನಾದರೂ ಕನೆಕ್ಷನ್ ಇದೆಯಾ ಅನ್ನುವಂಥದ್ದು? Actually, male breast cancer accounts for only 1% of total blood cancer in breast cancer in the world. ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಕೌಂಟ್ ಮಾಡಿದ್ದು ಮೇಲ್ಸ್ಗೆ ಓನ್ಲಿ ಜಸ್ಟ್ 1% ಚಾನ್ಸ್ ಉಂಟು ಬ್ರೆಸ್ಟ್ ಕ್ಯಾನ್ಸರ್ ಆಗ್ತದೆ. ಓಕೆ, ಬಟ್ ಆಸ್ ಫಾರ್ as gynecomastia is considered, there is no relation between gynecomastia and male breast cancer. gynecomastia ಆಗಿದೆ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತದೆ, ನೋ ಚಾನ್ಸ್. ಬಟ್ ಇದು ಬೇರೆ ಕ್ಯಾನ್ಸರ್ಸ್ ಅಲ್ಲಿ gynecomastia ಆಗ್ತದೆ. Okay. The gynecomastia can be a manifestation in other cancers like testicular cancer, pituitary gland tumors, adrenal tumors, any endocrine tumors. There may be chance that the patient may have gynecomastia, but because of gynecomastia, there is no chance patient will have any cancer. Okay. Yeah. So, ಆ ರೀತಿ ಯಾವ Unless and until there is one syndrome called Klinefelter syndrome. It's actually congenital disease. ಈ ಅಲ್ಲಿ gynecomastia ಆಗಿದೆ, the chances ಉಂಟು breast cancer ಆಗ್ತದೆ. Otherwise, there is no chance at all. ಓಕೆ, ಹಾಗೆ ಇನ್ನು ನಮ್ಮ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಏನು ವಿಭಾಗ ಇದೆ ನೋಡಿ, ಆ ಒಂದು ವಿಭಾಗ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ಡಾಕ್ಟರ್ಸ್ ಹಾಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಅಲ್ಲಿ ನಡೆಸಲ್ಪಡುತ್ತೆ ಅನ್ನುವಂಥದ್ದು? ಇದು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದು 2 ಡಾಕ್ಟರ್ಸ್ ಉಂಟು, ಡಾಕ್ಟರ್ ಅರವಿಂದ್ ರಾವ್ ಅಂಡ್ ನಾನು ಡಾಕ್ಟರ್ ಆಶೀಶ್ ಸಿಂಘಲ್. ಸೊ ನಮ್ಮದು OPD ಡೇ ಇಸ್ ಆ್ಯಕ್ಚುಲಿ ಮಂಡೇ ಆ್ಯಂಡ್ ಫ್ರೈಡೇ. Any day patients can come to plastic surgery OPD on Monday and Friday. So timings ಯಾವ ರೀತಿ? Timings from 8:30 to 4:30. Okay. Any Monday, any Friday. ಕನ್ಸಲ್ಟ್ ಮಾಡ್ಬೋದು ನಿಮ್ಮನ್ನು. ಓಕೆ, ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ ನಮ್ಮ ಫಾದರ್ ಮುಲ್ಲಾರಲ್ಲಿ ಅನ್ನುವಂಥದ್ದು ಪ್ಲಾಸ್ಟಿಕ್ ಸರ್ಜರಿ ಇದರಲ್ಲಿ? ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ 2 ಜನ. ಕಂಜನೈಟಲ್ ಡಿಸೀಸ್ ಲೈಕ್ ಲೆಫ್ಟ್ ಇದು ಕಟ್ ಆಗಿದೆ, ಲೆಫ್ಟ್ ಲಿಪ್, ಲೆಫ್ಟ್ ಪ್ಯಾಲೆಟ್, ಲೆಫ್ಟ್ ಹ್ಯಾಂಡ್ಸ್, ಇದು ಟ್ರೀಟ್ಮೆಂಟ್ ಮಾಡೋ. ಪ್ಲಸ್ ಇದು ಫೇಶಿಯಲ್ ಫ್ರಾಕ್ಚರ್ಸ್ ಆಗಿದೆ, ಫೇಶಿಯಲ್ ಕಟ್ಸ್ ಉಂಟು, ಇದು ಟ್ರೀಟ್ಮೆಂಟ್. ಪ್ಲಸ್ ಇದು ಕಂಜನೈಟಲ್ ಅದರ್ ಪ್ರಾಬ್ಲಮ್ಸ್ ಉಂಟು, ಇದು ವ್ಯಾಸ್ಕ್ಯುಲರ್ ಡಿಸೀಸಸ್, ಇದು ಮುಖಕ್ಕೆ ಇದು ಮಾರ್ಕ್ ಆಗಿದೆ ಎಲ್ಲ ಕಡೆ, ಇದು ದ ಟ್ರೀಟ್ಮೆಂಟ್. ಪ್ಲಸ್ ಆಂಕೋ ರಿಕನ್ಸ್ಟ್ರಕ್ಷನ್ ನಾನು ಹೇಳಿದ್ರೆ ಆಲ್ರೆಡಿ. ಪ್ಲಸ್ ಬರ್ನ್ಸ್ ಪೇಷಂಟ್ದು ಟ್ರೀಟ್ಮೆಂಟ್, ಕಾಸ್ಮೆಟಿಕ್ ಸರ್ಜರೀಸ್, ಎಲ್ಲ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತದೆ. ಬ್ರೆಸ್ಟ್ದು, ಕೈದು, ಮುಖದು, ಕಣ್ಣದು, ನೋಸ್, ಲಿಪ್ಸ್ ಎಲ್ಲ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತದೆ. ಪ್ಲಸ್ ಆಲ್ ಟ್ರಾಮಾ ಕೇಸಸ್, ಪ್ಲಸ್ ಆಕ್ಸಿಡೆಂಟ್ ಕೇಸಸ್ ಆದಮೇಲೆ ಇದು ಕೈ ಕಟ್ಟಾಗಿದೆ, ಕೈ ಫ್ರಾಕ್ಚರ್ ಆಗಿದೆ, ಕೈಗೆ ಇದು ಬೆರಳ ಸ್ವಲ್ಪ ಕಟ್ಟಾಗಿದೆ, ಪುನಃ ಜಾಯಿನ್ ಮಾಡಲಿಕ್ಕೆ ಎಲ್ಲ ಮಾಡೋ. ಪ್ಲಸ್ ನರ ಕಟ್ಟಾಗಿದೆ, ಫ್ರಾಕ್ಚರ್ಸ್ ಆಗಿದೆ, ಕಾಲ್ದು ನರ ಕಟ್ಟಾಗಿದೆ, ಕಾಲಿದು ಸಾಫ್ಟ್ ಟಿಶ್ಯೂ ಲಾಸ್ ಆಗಿದೆ, ಪುನಃ ಚರ್ಮ ಅವ್ರದ್ದು ಮಾಂಸ ಬೇಕು, ಇದು ಸರ್ಜರೀಸ್ ಮಾಡ್ತಾನೆ. ಸೊ ಇದೆಲ್ಲ ರೀತಿಯಾದಂಥ ಟ್ರೀಟ್ಮೆಂಟ್ ಇದು ಕೇಸಸನ್ನು ನೀವು ಅಲ್ಲಿ ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥದ್ದು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು, ಹಾಗೆ ಗೈನಕೋಮ್ಯಾಸ್ಟಿಯಾ ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ನೋಡಿದ್ರಲ್ವಾ ವೀಕ್ಷಕರೇ, ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂಥದ್ದು ಯಾವ ರೀತಿಯಾಗಿ ನಡೆಸಲ್ಪಡುತ್ತೆ, ಯಾವ ರೀತಿಯ ಒಂದು ಎಲ್ಲ ರೀತಿಯ ಒಂದು ಡಿಸೀಸಸ್ ಇದರಲ್ಲಿ ಒಳಗೊಂಡಿದೆ, ಹಾಗೆ ಗೈನಕೋಮ್ಯಾಸ್ಟಿಯಾ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.